ಬಂಟ್ವಾಳದ ಬಾಳಿಕಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 5ನೇ ವರ್ಷದ ಗಣೇಶ ವಿಗ್ರಹವನ್ನು ರಾಜಗೃಹದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು. ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯ ನೆರವೇರಿದವು. ಕಳೆದ 2017ರಲ್ಲಿ ಬಂಟ್ವಾಳದ ಬಾಳಿಕಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಗಣೇಶ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತಿದ್ದು, ಈ ಬಾರಿ 5ನೇ ವರ್ಷದ ಸಂಭ್ರಮದಲ್ಲಿದೆ. ಇನ್ನು ರಾಜಗೃಹದಲ್ಲಿ ಮಹಾಗಣಪತಿ ದೇವರ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯ ನಡೆದವು. ತದಬಳಿಕ ಬಂಟ್ವಾಳದ ಬಾಳಿಕಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿರ್ಮಾಣಗೊಂಡ ಮೈಸೂರು ಪುಷ್ಪಲತಾ ಮತ್ತು ಬಂಟ್ವಾಳ ಸುಬ್ರಾಯ ಬಾಳಿಕಾ ವೇದಿಕೆಯನ್ನ ಟ್ರಸ್ಟ್ನ ಅಧ್ಯಕ್ಷರಾದ ಲಕ್ಷ್ಮಣ ಅಚ್ಯುತ ಬಾಳಿಕಾ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ತದಬಳಿಕ ಮಾತನಾಡಿದ ಅವರು, ಸರ್ಕಾರದ ನಿಯಮಗಳನ್ನು ಪಾಲಿಸಿಕೊಂಡು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು. 16ನೇ ಇಸ್ವಿಯಲ್ಲಿ ನಾವು ಈ ಬಂಟ್ವಾಳ ಬಾಳಿಕಾ ಚಾರಿಟೇಬಲ್ ಟ್ರಸ್ಟ್ ಎಂದು ಪ್ರಾರಂಭಿಸಿ ಈಗ 6ನೇ ವರ್ಷ ಪದಾರ್ಪಣೆ ಮಾಡ್ತಿದ್ದೇವೆ. ಆದರೆ ಕೋವಿಡ್-19 ಕಷ್ಟ ಕಾಲದಲ್ಲಿ ಹೇಗಾದರೂ ಮಾಡಿ ಮುಂದರಿಸಿ ನಾವು ಬಂದಿದ್ದೇವೆ. ಈ ವರ್ಷ ಸಹ ಅದೇ ರೀತಿಯಲ್ಲಿ ಎಲ್ಲ ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸಿ ನಮ್ಮ ಭಜಕ ವೃಂದದವರ ಹತ್ರ ಹೇಳಿದ್ದೇವೆ, ನೀವು ಪ್ರತಿಯೊಂದು ಸರ್ಕಾರದ ಇದಕ್ಕೆ ಬಂದ ಮಾರ್ಗಸೂಚಿ ಪ್ರಕಾರ ನಡೆಯಬೇಕು ಅಂತ. ಆ ಪ್ರಕಾರ ನಮ್ಮ ಈ ದೇವರ ಅನುಗ್ರಹದಲ್ಲಿ ಇಲ್ಲಿ ನಾವು ಈಗ 6ನೇ ವರ್ಷದಿಂದ ಇದು ಮಾಡ್ತೇವೆ. ಗಣೇಶ ಚತುರ್ಥಿ ಆಚರಿಸಿಕೊಂಡು ಬಂದಿದ್ದೇವೆ. ಈ ವೇಳೆ ಗೌರವಾಧ್ಯಕ್ಷ ಬಿ ಸುಬ್ರಾಯ ಬಾಳಿಕಾ, ಉಪಾಧ್ಯಕ್ಷ ಡಾಕ್ಟರ್ ನರೇಂದ್ರ ವಿಶ್ವನಾಥ್ ಬಾಳಿಕಾ, ಕೋಶಾಧಿಕಾರಿ ಬಿ ಸುರೇಶ್ ದಾಮೋದರ್ ಬಾಳಿಕಾ, ಕಾರ್ಯದರ್ಶಿ ಬಿ ಸರ್ವೋತ್ತಮ ನರಸಿಂಹ ಬಾಳಿಕಾ, ಜೊತೆ ಕಾರ್ಯದರ್ಶಿ ಬಿ ಲಕ್ಷ್ಮಣ ನರಸಿಂಹ ಬಾಳಿಕಾ, ಟ್ರಸ್ಟಿ ಸುರೇಶ್ ಬಾಳಿಗಾ ಸೇರಿದಂತೆ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಇನ್ನು ಸರ್ಕಾರದ ಕೋವಿಡ್-19 ನಿಯಮಗಳನ್ನು ಪಾಲಿಸಿಕೊಂಡು ಸರಳವಾಗಿ ಆಚರಣೆ ಮಾಡಲಾಗಿತ್ತು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಬಂಟ್ವಾಳ.